ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗಡಿ ಭಾಗವಾದ ಐಮಂಗಳ ಹೋಬಳಿಯ ಬಾಲೇನಹಳ್ಳಿ ಗ್ರಾಮದಲ್ಲಿ ಗೊಲ್ಲ ಸಮುದಾಯದ ಆರಾಧ್ಯ ದೈವವಾದ ಶ್ರೀದೇವಿ ಗೊಳ್ಳಾಲಮ್ಮ ಪರಮೇಶ್ವರಿ ದೇವಿಯ ಜಾತ್ರೆಯನ್ನು ದಸರಾ ಹಬ್ಬದ ಹಿನ್ನೆಲೆ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಗೊಳ್ಳಾಲಮ್ಮ ಪರಮೇಶ್ವರಿ ದೇವಿಯನ್ನ ಮೆರವಣಿಗೆಯ ಮೂಲಕ ಪ್ರಮುಖ ಬೀದಿಗಳಲ್ಲಿ ಹೆಗಲ ಮೇಲೆ ಹೊತ್ತುಕೊಂಡು ಪಟಾಕಿ ಹೊಡೆಯುತ್ತಾ ಭಕ್ತಿ ಭಾವದಿಂದ ಮೆರವಣಿಗೆಯ ಮೂಲಕ ದೇವಿಯ ದರ್ಶನ ನಡೆಸಿದರು. ಗೊಳ್ಳಾಲಮ್ಮ ಪರಮೇಶ್ವರಿ ದೇವಿಯ ಜಾತ್ರೆಯ ಪ್ರಯುಕ್ತ ಭಕ್ತಾದಿಗಳು ದೇವಿಗೆ ಹರಕೆ ಹೊತ್ತುಕೊಂಡು ಕೋಳಿ ಮೇಕೆಗಳನ್ನ ಬಲಿದಾನವಾಗಿ ಅರ್ಪಿಸಿದರು. ದಸರಾ ಹಬ್ಬದ ಹಿನ್ನೆಲೆ ಪ್ರತಿ ವರ್ಷವೂ ಸಡಗರ ಸಂಭ್ರಮದಿಂದ ಆಚರಿಸಲ್ಪಡುವ ಗೊಳ್ಳಾಲಮ್ಮ ಪರಮೇಶ್ವರಿ ದೇವಿಯ ಈ ಜಾತ್ರೆಗೆ 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ.